ಇವತ್ತು ಈ ವರ್ಷದ ಕೊನೆಯ ದಿನ ಹೊಸ ವರ್ಷದ ಆಚರಣೆಗೆ ಒಮಿಕ್ರಾನ್ ಒಂದು ಬ್ರೇಕ್ ಹಾಕಿದೆ. ಅದೇ ರೀತಿಯಾಗಿ ಉಡುಪಿಯ ಎಲ್ಲ ಬೀಚ್ಗಳಲ್ಲಿ ಇಷ್ಟು ಸಮಯ ಇದು ಪ್ರತಿ ವರ್ಷ ಈ ಒಂದು ಹೊಸ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಜನ ತುದಿಕಾಲಲ್ಲಿ ನಿಲ್ತಾ ಇದ್ರು. ಆದರೆ ಈ ವರ್ಷ ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಎಲ್ಲ ಬೀಚ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಂಭ್ರಮಾಚರಣೆ ನಡೆಸದಂತೆ ಜಿಲ್ಲಾಧಿಕಾರಿ ಹಾಗೂ SP ಅವರು ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಕಳೆದ 2-3 ದಿನಗಳಿಂದ ನಿರಂತರವಾದಂಥ ನೈಟ್ ಕರ್ಫ್ಯೂ ಇದೆ. ಅದೇ ರೀತಿಯಾಗಿ ಕಲ್ಸಂಕ ಸೇರಿದಂತೆ ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿನ ಬಹುಶಃ ಸಂಜೆ 5-6 ಗಂಟೆಯಿಂದನೇ ಬಹಳಷ್ಟು ಕಟ್ಟುನಿಟ್ಟಿನ ಆದೇಶಗಳು ಪಾಲನೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಕಾರಣ ಏನಂದರೆ ಬೀಚ್ಗೆ ಯಾರು ಸೇರದಂತೆ, ಬೀಚ್ ಬದಿಗಳಲ್ಲಿ ಯಾವುದೇ ಸಂಭ್ರಮಾಚರಣೆಗಳನ್ನು ಮಾಡದಂತೆ ಉಡುಪಿ ಜಿಲ್ಲೆಯ ವಿವಿಧ ಬೀಚ್ಗಳಲ್ಲಿ ಹಾಗೂ ಇನ್ನಿತರ ಕ್ಲಬ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಇಂತಹ ಪ್ರದೇಶಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡದಂತೆ, ಗುಂಪು ಸೇರಿ ಮಾಡದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಜಿಲ್ಲಾಧಿಕಾರಿಯವರು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಂಭ್ರಮಾಚರಣೆಗಳನ್ನು ಮಾಡಬೇಡಿ, ಬೀಚ್ಗಳಲ್ಲಿ ಜನ ಸೇರೋದನ್ನು ನಾವು ಖಂಡಿತವಾಗಿಯೂ ಅದನ್ನು ಮಾಡದಂತೆ ತಡೀತೇವೆ. ಜೊತೆಗೆ ಇದರ ಬಗ್ಗೆ ಯಾರಾದರೂ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿ ಕೂರ್ಮಾರ್ ರಾವ್ ತಿಳಿಸಿದ್ದಾರೆ. ಹಾಗೆ ಉಡುಪಿಯ ಬಹುತೇಕ ಕಡೆಗಳಲ್ಲಿ ಅಂದರೆ ಉಡುಪಿಯ ಉತ್ತಮವಾದಂಥ ಬೀಚ್ಗಳಿರುವಂತಹ ಒಂದು ಪ್ರದೇಶ ಕರಾವಳಿಯ ಭಾಗದಲ್ಲಿ ನಮ್ಮ ಕಾಪು ಬೀಚ್ ಇರ್ಬೋದು, ಮಲ್ಪೆ ಬೀಚ್ ಇರ್ಬೋದು, ಇನ್ನು ಶಿರೂರು ಮತ್ತು ಮರವಂತೆ ಇಂಥ ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಹೊಸ ವರ್ಷವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು. ಆದರೆ ಈ ಬಾರಿ ಒಮಿಕ್ರಾನ್ ಭೀತಿಯ ಹಿನ್ನೆಲೆಯಲ್ಲಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಒಂದಷ್ಟು ಜನರಿಗೆ ಬೇಜಾರಾಗೋದು ನಿಜ, ಆದರೆ ಭವಿಷ್ಯದ ದೃಷ್ಟಿಯಿಂದ ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಏನು ಆದೇಶವನ್ನು ನೀಡಿದೆ ಅದೇ ರೀತಿಯಾಗಿ, ಮತ್ತು ಬಾರ್ ಇರ್ಬೋದು, ಪಬ್ಗಳಿರ್ಬೋದು, ಈಗಾಗಲೇ 50% ಮಾತ್ರ ನೀವು ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸಬೇಕು, ಉಳಿದಂತೆ ಯಾವುದೇ ರೀತಿಯಾದಂತಹ ಸಪ್ಲೈ ಇರ್ಬೋದು ಅಥವಾ ಯಾರು ಜನ ಸೇರದಂತೆ ನೋಡಿಕೊಳ್ಳಬೇಕನ್ನುವಂಥ ಖಡಕ್ ಆದೇಶವನ್ನು ನೀಡಿದೆ. ಇದಕ್ಕೆ ಒಂದಷ್ಟು ಬಾರ್ ಮಾಲೀಕರು ನಮಗೆ ಹೊಸ ವರ್ಷ ಏನು ಡಿಸೆಂಬರ್ 31 ಈ ಸಂದರ್ಭದಲ್ಲಿ ಮಾತ್ರ ನಮಗೆ ಅತಿ ಹೆಚ್ಚಿನ ವ್ಯಾಪಾರ ಆಗುತ್ತೆ, 2 ವರ್ಷಗಳಲ್ಲಿ ಕೊರೋನಾ ಭೀತಿಯಿಂದ ನಾವು ವ್ಯಾಪಾರವನ್ನು ಕಳ್ಕೊಂಡಿದ್ದೇವೆ, ಈ ಬಾರಿ ಮತ್ತೆ ಅಂಥದನ್ನು ಮಾಡಬೇಡಿ ಅನ್ನುವಂಥ ಮನವಿಯನ್ನು ಸಲ್ಲಿಸಿದರು. ಆದರೆ ಇದು ಯಾವುದಕ್ಕೂ ರಾಜ್ಯ ಸರ್ಕಾರ ಮಣೆ ಹಾಕಿಲ್ಲ. ಒಟ್ಟಾರೆಯಾಗಿ ಉಡುಪಿಯ ಬೀಚ್ ಬಿಕು ಅನ್ನುತ್ತಾ ಇದೆ.